कृष्ण हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम राम हरे हरे। कृष्ण चैतन्य हरे कृष्ण। ಎಸ್, ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 12ನೇ ಅಧ್ಯಾಯ ಶ್ಲೋಕ 45. ತಸ್ಯ ಉಷ್ಣಿಕ್ ಆಸಿತ್ ಲೋಮಭ್ಯ ಗಾಯತ್ರಿ ಚ ತ್ವಚ ವಿಭೋ ತ್ರಿಷ್ಟು ಮಾಂಸಾತ್ ಸ್ನುತ ಅನುಷ್ಟಪ್ ಜಗತಿ ಅಸ್ತನ ಪ್ರಜಾಪತೆ. ಅನುವಾದ: ಅನಂತರ ಸರ್ವಶಕ್ತ ಪ್ರಜಾಪತಿಯ ದೇಹದ ಮೇಲಿನ ರೋಮಗಳಿಂದ ಸಾಹಿತ್ಯ ಅಭಿವ್ಯಕ್ತಿ ಕಲೆಯಾದ ಉಷ್ಣಿಕ್ ಹುಟ್ಟಿತು. ಮುಖ್ಯ ವೇದ ಮಂತ್ರವಾದ ಗಾಯತ್ರಿಯು ಚರ್ಮದಿಂದ, ಮಾಂಸದಿಂದ, ತ್ರಿಷ್ಟು ನಾಡಿಗಳಿಂದ, ಅನುಷ್ಟು ಮತ್ತು ಜೀವಿಗಳ ಒಡೆಯನ ಎಲುಬುಗಳಿಂದ ಜಗತಿಯು ಹುಟ್ಟಿತು. ಎಸ್, ಬ್ರಹ್ಮನ ಬೇರೆ ಬೇರೆ ಪಾಠದಿಂದ ಬೇರೆ ಬೇರೆ ಎಂದೇಳುವಂಥದ್ದು ಕಲೆಗಳು ಹುಟ್ಟುವಂಥದ್ದು. ಫಸ್ಟಿಗೆ ರೋಮಗಳಿಂದ ಸಾಹಿತ್ಯ ಅಭಿವ್ಯಕ್ತಿ ಉಷ್ಣಿಕ್. ಮುಖ್ಯ ವೇದ ಮಂತ್ರದಿಂದ ಗಾಯತ್ರಿಯು ಚರ್ಮದಿಂದ, ಮಾಂಸದಿಂದ ತ್ರಿಷ್ಟು, ನಾಡಿಗಳಿಂದ ಅನುಷ್ಟು ಮತ್ತು ಎಲುಬುಗಳಿಂದ ಜಗತಿ. ಎಸ್ ಕೃಷ್ಣ. ನೆಕ್ಸ್ಟ್ ಶ್ಲೋಕ 46. ಮಜ್ಜಾಯ ಪಂಕ್ತಿ ಉತ್ಪನ್ನ ಬೃಹತಿ ಪ್ರಾಣತ ಅಭವತ್. ಅನುವಾದ: ಪದ್ಯ ಲೇಖನ ಕಲೆಯ ಪಂಕ್ತಿಯ ಎಲುಬಿನ ಮಜ್ಜೆಯಿಂದ ವ್ಯಕ್ತವಾಯಿತು. ಜೀವಿಗಳ ಪ್ರಭುವಿನ ಪ್ರಾಣವಾಯುವಿನಿಂದ ಪದ್ಯದ ಇನ್ನೊಂದು ಬಗೆಯಾದ ಬೃಹತಿಯು ಹುಟ್ಟಿತು. ಎಸ್, ಇಲ್ಲಿ ಬೃಹತಿ ಮತ್ತೆ ಮಜ್ಜೆ. ಪದ್ಯ ಲೇಖನ ಕಲೆಯ ಪಂಕ್ತಿಯಿಂದ ಎಲುಬಿನ ಮಜ್ಜೆಯಿಂದ. ಓಕೆ ಶ್ಲೋಕ, ಓಕೆ, ವಿಶಿಷ್ಟ ಶ್ಲೋಕ. ಪಂಕ್ತಿ ಅಂದ್ರೆ ಒಂದು ವಿಶೇಷ ಶ್ಲೋಕ. ಎಸ್, ಇದು ವ್ಯಕ್ತವಾಯಿತು. ಮಜ್ಜೆ ಪ್ರಾಣವಾಯುವಿನಿಂದ ಬೃಹತಿಯು ಹುಟ್ಟಿತು. ಪದ್ಯದ ಇನ್ನೊಂದು ಬಗೆಯಾದ ಬೃಹತಿ. ಎಸ್, ಈಗ ಅದಕ್ಕೆ ಆ ಶ್ಲೋಕಕ್ಕೆ ರಿಲೇಟೆಡ್ ಶ್ಲೋಕ 47. ಸ್ಪರ್ಶ ಸತ್ತಸ್ಯ ಅಭವತ್ ಜೀವ ಸ್ವರ ದೇಹ ಹುದಾರುತ ಪುಷ್ಮಾನಂ ಇಂದ್ರಿಯಾಣಿ ಆಹು ತಸ್ತ ಬಲಂ ಆತ್ಮನ ಸ್ವರ ಸಪ್ತ ವಿಹಾರೇಣ ಭವಂತಿ ಸ್ಮ ಪ್ರಜಾಪತೆ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಆಫ್ ಚರಣ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದಿಗೆ. ಬ್ರಹ್ಮನ ಆತ್ಮವು ಸ್ಪರ್ಶ ಅಕ್ಷರಗಳಾಗಿ ವ್ಯಕ್ತವಾಯಿತು. ಅವನ ಶರೀರವು ಸ್ವರಗಳಂತೆ, ಅವನ ಇಂದ್ರಿಯಗಳು ಉಷ್ಮವರ್ಣಗಳಂತೆ, ಅವನ ಶಕ್ತಿಯು ಅಂತಸ್ಥ ಅಕ್ಷರಗಳಂತೆ ಮತ್ತೆ ಇಂದ್ರಿಯ ಚಟುವಟಿಕೆಗಳು ಸಂಗೀತದ ಸಪ್ತ ಸ್ವರಗಳಂತೆ ವ್ಯಕ್ತವಾದವು. ಎಸ್, ಪ್ರಿಯ ಶ್ಲೋಕದಲ್ಲಿ ಕೂಡ ಹೇಳುವಂಥದ್ದು, ಅಲ್ಲಿ ರೈಟಿಂಗ್ ವರ್ಡ್ಸ್ ಪಂಕ್ತಿ ಅದು ಎಲುಬಿನಿಂದ ಬರುವಂಥದ್ದು, ಮತ್ತೆ ಇನ್ನೊಂದು ವರ್ಡ್ಸ್ ಬೃಹತಿ ಅದು ಪ್ರಾಣವಾಯುವಿನಿಂದ ಬರುವಂಥದ್ದು. ಎಸ್, ಇಲ್ಲಿ ಹೇಳುವಂಥದ್ದು ಎಂತ, ಬ್ರಹ್ಮನ ಆತ್ಮವು ಸ್ಪರ್ಶ ಅಕ್ಷರಗಳಿಂದ ವ್ಯಕ್ತವಾಯಿತಂತೆ. ಎಸ್, ಬ್ರಹ್ಮನ ಆತ್ಮ ಅಂದ್ರೆ ಸೋಲ್, ಸ್ಪರ್ಶ ಅಕ್ಷರ. ಅವನ ಶರೀರವು ಸ್ವರಗಳಂತೆ, ಅವನ ಇಂದ್ರಿಯಗಳು ಉಷ್ಮವರ್ಣಗಳಂತೆ, ಅವನ ಶಕ್ತಿಯು ಅಂತಸ್ಥ ಅಕ್ಷರಗಳಂತೆ ಮತ್ತು ಇಂದ್ರಿಯ ಚಟುವಟಿಕೆಗಳು ಸಂಗೀತದ ಸಪ್ತ ಸ್ವರಗಳಂತೆ ವ್ಯಕ್ತವಾಯಿತು. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಸಂಸ್ಕೃತದಲ್ಲಿ 13 ಸ್ವರಗಳು ಮತ್ತು 35 ವ್ಯಂಜನಗಳಿವೆ. ಅ, ಆ, ಇ, ಈ,
ಉ ಉ ಋ ಋ ಲೈ ಎ ಐ ಓ ಔ ಇವು ಸ್ವರಗಳು. ಸಂಗೀತಕ್ಕೆ ಯಾರೆಲ್ಲ ಹೋಗಿದ್ದಾರೆ ಅವರಿಗೆಲ್ಲ ಗೊತ್ತಿರಬಹುದು. ಎಸ್, ನೆಕ್ಸ್ಟ್ ಕ ಋ ಗ ಸಾರಿ ಕ ಕ ಗ ಗ ಮುಂತಾದವು ವ್ಯಂಜನಗಳಾಗಿವೆ. ಇದು ವ್ಯಂಜನ. ವ್ಯಂಜನಗಳಲ್ಲಿ ಮೊದಲ 25 ಅಕ್ಷರಗಳು ಸ್ಪರ್ಶಗಳು. ವ್ಯಂಜನದಲ್ಲಿ ಫಸ್ಟ್ ಇದು 25ಕ್ಕೆ ಸ್ಪರ್ಶ ಅಂತ ಹೇಳುವುದಂತೆ. ಇವಲ್ಲದೆ 4 ಅಂತಸ್ತಗಳು ಇವೆ. ಉಷ್ಮಗಳಲ್ಲಿ ತಾಲವ್ಯ, ಮೂರ್ಧನ್ಯ ಮತ್ತು ದಂತ್ಯವೆಂಬ 3 ಸಕಾರಗಳಿವೆ. ಸ ರಿ ಗ ಮ ಪ ದ ಮತ್ತು ನಿ. ಇದು ಸಂಗೀತದ ಸಪ್ತ ಸ್ವರಗಳು. ಮೂಲತಃ ಎಲ್ಲಾ ಧ್ವನಿ ಕಂಪನಗಳನ್ನು ಶಬ್ದ ಬ್ರಹ್ಮ ಅಥವಾ ದಿವ್ಯ ಧ್ವನಿ ಎಂದು ಕರೆಯಲಾಗಿದೆ. ನೋಡಿ, ಇದು ಇಲ್ಲಿ ಬರುವಂತಹ ಎಲ್ಲ ಇದನ್ನು ಶಬ್ದ ಬ್ರಹ್ಮ ಇಲ್ಲದ್ರೆ ದಿವ್ಯ ಧ್ವನಿ ಎಂದು ಹೇಳಲಾಗ್ತದೆ. ಆದ್ದರಿಂದ ಮಹಾಕಲ್ಪದಲ್ಲಿ ಬ್ರಹ್ಮನು ದಿವ್ಯ ಧ್ವನಿಯ ಅವತಾರದಂತೆ ಸೃಷ್ಟಿಯಾದನೆಂದು ಹೇಳಲಾಗಿದೆ. ದಿವ್ಯ ಧ್ವನಿಯಿಂದ ಸೃಷ್ಟಿಯಾದ ಮಹಾಕಲ್ಪದಲ್ಲಿ ಬ್ರಹ್ಮ. ವೇದಗಳು ದಿವ್ಯ ಧ್ವನಿಗಳಾಗಿವೆ. ಆದ್ದರಿಂದ ವೈದಿಕ ಸಾಹಿತ್ಯದ ಧ್ವನಿ ಕಂಪನಗಳಿಗೆ ಭೌತಿಕ ಅರ್ಥ ವಿವರಣೆಯೇ ಅಗತ್ಯವಿಲ್ಲ. ಹಾಗಾಗಿ ಇದಕ್ಕೆ ನಾವು ಭೌತಿಕ ಅರ್ಥ ಕೊಡಬಾರ್ದಂತೆ. ವೇದಸ್ ಆರ್ ಪರ್ಫೆಕ್ಟ್. ಹಾಗೆ ಧ್ವನಿ ಕಂಪನಿಯಿಂದ, ಆದ್ದರಿಂದ ವೈದಿಕ ಸಾಹಿತ್ಯದ ಧ್ವನಿ ಕಂಪನಗಳಿಗೆ ಭೌತಿಕ ಅರ್ಥ ವಿವರಣೆ ಅಗತ್ಯವಿಲ್ಲ. ನಮಗೆ ಭೌತಿಕವಾಗಿ ತಿಳಿದಿರುವ ಅಕ್ಷರಗಳ ಸಂಕೇತಗಳನ್ನು ನಾವು ಪ್ರತಿನಿಧಿತವಾಗಿದ್ದರೂ ವೇದಗಳನ್ನು ಯಥಾರೀತಿ ಉಚ್ಚರಿಸಬೇಕು. ನಾವು ಕಲಿತದ್ದು ಭೌತಿಕ, ಆದರೆ ಇಲ್ಲಿ ಅಂತ ಹೇಳುವಂಥದ್ದು ನಮಗೆ ಭೌತಿಕವಾಗಿ ತಿಳಿದಿರುವ ಅಕ್ಷರಗಳ ಸಂಕೇತಗಳನ್ನು ನಾವು ಪ್ರತಿನಿಧಿತವಾಗಿದ್ದರು. ಇದೆಲ್ಲ ನಮಗೆ ನಾವು ಶಾಲಾ ಕಾಲೇಜ್ ನಾವು ಕಲ್ತಿದ್ದೇವೆ ಇದನ್ನು, ಅ ಇ ಈ ಉ. ಹಾಗಾಗಿ ಆದ್ರೂ ಕೂಡ ಇಲ್ಲಿ ಅಂತ ಹೇಳುವಂಥದ್ದು ವೇದಗಳನ್ನು ಯಥಾರೀತಿ ಉಚ್ಚರಿಸಬೇಕಂದ್ರೆ ಹೇಗುಂಟ ಹಾಗೆ. ಅಂತಿಮವಾಗಿ ಹೇಳುವುದೇನೆಂದರೆ ಭೌತಿಕವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಆಧ್ಯಾತ್ಮಿಕ. ಯಾವುದಿಲ್ಲ ಭೌತಿಕ. ಈಗ ಎಲ್ಲವನ್ನು ನಾವು ತೆಗೆದದ್ದು ಹೇಗೆಂದ್ರೆ ನೋಡಿ, ಈಗಿನ ಸೈನ್ಸ್ ಕ್ರೆಡಿಟ್ ಕೊಡುವುದಿಲ್ಲ. ತೆಗೆದದ್ದು ಎಲ್ಲವೂ ಆಧ್ಯಾತ್ಮಿಕದಿಂದ, ಆದ್ರೆ ಕ್ರೆಡಿಟ್ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಆದ್ರೆ ವೇದಿಕ್ ಸೈನ್ಸ್ ಅಲ್ಲಿ ಎಂತ ಅಂದ್ರೆ ಎಲ್ಲವೂ ಭಗವಂತನಿಂದ ಬರುವಂಥದ್ದು, ಭಗವಂತನಿಗೆ ಕ್ರೆಡಿಟ್ ಕೊಡುವಂಥದ್ದು. ಇದೇ ವ್ಯತ್ಯಾಸ. ಹಾಗಾಗಿ ಭೌತಿಕವಾದದ್ದು ಯಾವುದೂ ಇಲ್ಲ ಅಂತ, ಎಲ್ಲವೂ ಆಧ್ಯಾತ್ಮಿಕ. ಆದ್ರೆ ಈಗ ಎಂತ ಆಗಿದೆ ಅಂದ್ರೆ ನಾವು ಎಂತ ಮಾಡ್ತಿದ್ದೇವೆ ಅಂದ್ರೆ ಈ 7ನೇ ಅಧ್ಯಾಯದ 5ನೇ ಶ್ಲೋಕ, ಆ ಶ್ಲೋಕದಲ್ಲಿ ಹೇಳುವಂಥದ್ದು ಎಂತ ಅಂದ್ರೆ ಪರ ಮತ್ತೆ ಅಪರ. ಅಪರೇಯಂ ಇತಸ್ ತು ಅನ್ಯ ಪ್ರಕೃತಿ ವಿಧಿ ಮೇ ಪರ ಜೀವಭೂತಂ ಮಹಾಭಾವೋ ಯಯೇದಂ ಧಾರೇತ್ ಜಗತ್. ಈ ಶ್ಲೋಕದಲ್ಲಿ ಪ್ರಭುಪಾದ ಸರಿಯಾಗಿ ಭಾವಾರ್ಥದಲ್ಲಿ ಹೇಳ್ತಾರೆ. ಎಂತಂದ್ರೆ ಅಪರ ಅಂದ್ರೆ ಈ ಇನ್ಫೀರಿಯರ್ ಶಕ್ತಿ, ಪರ ಅಂದ್ರೆ ಸುಪೀರಿಯರ್. ಈಗ ನಾವು ಕೂಡ ನಾವು ಅಪರ ಶಕ್ತಿ ಅಲ್ಲ, ನಾವು ಪರಾಶಕ್ತಿ. ಆದ್ರೆ ನಮ್ಗಿಂತ ಪರ ಇದ್ದಾನೆ ಭಗವಂತ ಕೃಷ್ಣ. ಕ್ವಾಲಿಟಿಯಲ್ಲಿ ಸೇಮ್, ನಾವು ಮತ್ತೆ ಭಗವಂತ ಸೇಮ್, ಕ್ವಾಂಟಿಟಿಯಲ್ಲಿ ವ್ಯತ್ಯಾಸ ಉಂಟು. ಹಾಗೆ ನಾವು ಎಂತ ಮಾಡಿದ್ದೇವೆ ಅಂದ್ರೆ ನಾವು ಈ ಅಪರಾಶಕ್ತಿಯನ್ನು ಮಿಸ್ಯೂಸ್ ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಹೇಳುವಂಥದ್ದು ಭೌತಿಕವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಆಧ್ಯಾತ್ಮಿಕ. ಆದ್ರೆ ನಾವು ಎಂತ ಮಾಡ್ತಾ ಇದ್ದೇವೆ, ಅದನ್ನು ಸರಿಯಾಗಿ ಕೃಷ್ಣನ ಸೇವೆಗೆ ಬಳಸುವುದಿಲ್ಲ. ಪ್ರಭುಪಾದ ಹೇಳುವಂಥದ್ದು, ಇಫ್ ಯು ಯೂಸ್ ಎವ್ರಿಥಿಂಗ್ ಫಾರ್ ಕೃಷ್ಣ ಸರ್ವಿಸ್ then everything will become spiritual. ಆಗ ಪ್ರಭುಪಾದ ಶಿಷ್ಯ ಕೇಳುವಂತ, ಪ್ರಭುಪಾದ then it will become, if everything becomes spiritual then this place will also become Vaikuntha. Yes, ಪ್ರಭುಪಾದ ಹೇಳ್ತಾರೆ, you can create Vaikuntha here in material world, but everything has to be used for Krishna. ಈ ಎಂತಂದ್ರೆ ಭೌತಿಕ ಲೋಕವನ್ನು ವೈಕುಂಠ ಮಾಡಬಹುದಂತೆ. ಹೇಗೆ
ನಾವು ಎಲ್ಲವನ್ನು ಭಗವಂತನ ಸೇವೆಗೆ ಯೂಸ್ ಮಾಡುವಂಥದ್ದು. ಹಾಗಾಗಿ ಅಂತಿಮವಾಗಿ ಹೇಳುವುದಾದರೆ ಭೌತಿಕವಾದದ್ದು ಯಾವುದೂ ಇಲ್ಲ. ಏಕೆಂದ್ರೆ ಪ್ರತಿಯೊಂದರ ಮೂಲವು ಆಧ್ಯಾತ್ಮಿಕ ಜಗತ್ತಿನಲ್ಲಿದೆ. ಮೂಲ ಇರುವಂಥದ್ದು ಅಲ್ಲಿ. ಇಲ್ಲಿ ಅಂತಂದ್ರೆ ರಿಫ್ಲೆಕ್ಷನ್, ಛಾಯೆ. ಹಾಗಾಗಿ ಇದೆಲ್ಲವೂ ಬರುವಂಥದ್ದು ಆಧ್ಯಾತ್ಮಿಕತೆಯಿಂದ. ನೋಡಿ, ನಾವೀಗ ಫಸ್ಟಿಗೆ ಅಂತಲ್ಲ, ಇದೆಲ್ಲವೂ ಈ ಭಗವಂತ ಎಲ್ಲವೂ ಬರುವಂಥದ್ದು ಆಧ್ಯಾತ್ಮಿಕ ಜಗತ್ತಿನಿಂದ. ಹಾಗೆ ಇದನ್ನೆಲ್ಲ ಭಗವಂತನಿಗೆ ಯೂಸ್ ಮಾಡಿದ್ರೆ ಅದು ಆಧ್ಯಾತ್ಮಿಕ ಆಯ್ತು. ಈಗ 13 ಸ್ವರಗಳು, 35 ವ್ಯಂಜನಗಳು, ಮತ್ತೆ ಯಾವುದು ಅಕ್ಷರಗಳು, ಮೊದಲ 25 ಅಕ್ಷರಗಳು, ಇದೆಲ್ಲವೂ ಭಗವಂತನಿಗೆ ಯೂಸ್ ಮಾಡಿದ ಎಂತಾಯ್ತು? ಆಧ್ಯಾತ್ಮಿಕವಾಯಿತು. ಹಾಗಾಗಿ ನಮ್ಗೆ ಫಸ್ಟ್ ಅಂತಂದ್ರೆ ನಮ್ಗೆ ಎಜುಕೇಶನ್ ಎಂತ ಸಿಗ್ಬೇಕಂದ್ರೆ ಎಲ್ಲವೂ ಭಗವಂತನಿಗೆ ಹೇಗೆ ಯೂಸ್ ಮಾಡುವಂಥದ್ದು. ಈಗ ನೋಡಿ, ಇದು ಇಲ್ಲಿ ಸಾರಿಗಮಪ 2017 ಒಬ್ರು ಡಿವೋಟಿ ಇದ್ರು, ಅವರು ಈ ವಾಸ್ ಸಿಂಗರ್. ಹಾಗಾಗಿ ನಾನು ಸ್ವಲ್ಪ ಸಂಗೀತ ಕಲ್ತದ್ದು ಅವರಿಂದ. ಅಂದ್ರೆ ನಾನು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೆ, ರಿಪೀಟ್ ಮಾಡ್ಲಿಕ್ಕೆ ಬೇಕಲ್ಲ, ಹಾಗೆ ಅವರು ಕೀರ್ತನ ಮಾಡ್ತಾ ಇದ್ರು, ನಾನು ರಿಪೀಟ್ ಮಾಡ್ತಾ ಇದ್ದೆ. ಮತ್ತೆ ಇದನ್ನೆಲ್ಲ ಹೇಳ್ತಾ ಇದ್ರು ಅವರು, ಎಂತ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇವರು ಸಿಂಗರ್, ಅಂದ್ರೆ ಪ್ರೊಫೆಷನಲ್ ಸಿಂಗರ್, ಡಿವೋಟಿಯೇ, ಆದ್ರೆ ಸಿಂಗಿಂಗ್ ಮಾಡ್ತಾ ಇದ್ರು. ಹಾಗೆ ಅದೇ ಅವ್ರದ್ದು ಸೇವೆ ಅಂದ್ರೆ ಸಿಂಗಿಂಗ್ ಮಾತ್ರ, ಬೇರೆ ಯಾವ್ದು ಮಾಡ್ತಾ ಇರಲಿಲ್ಲ, ಅದಕ್ಕೆ ಫೋಕಸ್ ಮಾಡ್ತಾ ಇದ್ರು. ಆದ್ರೆ ನಾವು ಹೇಗಂದ್ರೆ ಭಕ್ತಿಯಲ್ಲಿ ಎಲ್ಲ ಮಾಡ್ಬೇಕು. ಭಕ್ತಿಯಲ್ಲಿ ಒಂದನ್ನೇ ಅಂದ್ರೆ ಇದು ಬೇಕಿರೋ ಇದನ್ನು ಮಾಡುವಂಥದ್ದು, ಬೇರೆ ಎಲ್ಲ ಸೇವೆ ಮಾಡ್ಬೇಕು. ಹಾಗೆ ಇದನ್ನೆಲ್ಲ ಅವ್ರು ಹೇಳ್ತಾ ಇದ್ರು. ಸ ಸ ಸ ಸ ರೀ 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 ಗಾ 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 ಮಾ 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 ಮಾ, ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಭಗವಂತನಿಗೆ ಪ್ಲೀಸ್ ಮಾಡ್ಲಿಕ್ಕೆ. ಅಂದ್ರೆ ಸಂಗೀತ ಕೂಡ ಹಾಗೆ, ಎಲ್ಲವೂ ಭಗವಂತನ ಸೇವೆಗೆ ಯೂಸ್ ಆಗ್ಬೇಕು. ಅಲ್ಟಿಮೇಟ್ ಪಾಯಿಂಟ್ ಅದು. ಎಸ್, ಅಂತಿಮವಾಗಿ ಹೇಳುವುದು ಏನಂದ್ರೆ ಭೌತಿಕವಾದದ್ದು ಯಾವುದೂ ಇಲ್ಲ, ಏಕೆಂದ್ರೆ ಪ್ರತಿಯೊಂದರ ಮೂಲವು ಆಧ್ಯಾತ್ಮಿಕ ಮೂಲ ಇರುವಂಥದ್ದು ಅಲ್ಲಿ. ಆದ್ರಿಂದ ಭೌತಿಕ ಅಭಿವ್ಯಕ್ತಿಯನ್ನು ನಿಜವಾದ ಅರ್ಥದಲ್ಲಿ ಮಾಯೆ ಎಂದು ಕರೆಯಲಾಗಿದೆ. ನೋಡಿ, ಭೌತಿಕ ಅಂದ್ರೆ ಮಾಯೆ. ಮಾಯೆ ಅಂದ್ರೆ ವಿಚ್ ಇಸ್ ನಾಟ್. ವಿಚ್ ಇಸ್ ನಾಟ್ ಅಂದ್ರೆ ಅಂತ ಇಲ್ಲಿ ನಮಗೆ ಕಾಣುವಂಥದ್ದು ಜಸ್ಟ್ ಛಾಯೆ, ರಿಫ್ಲೆಕ್ಷನ್. ನೀವು ಮರುಭೂಮಿಯಲ್ಲಿ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಮರುಭೂಮಿ ಬೇಡ. ಈಗ ನಾನು ಬೆಂಗಳೂರಿಗೆ ಗಾಡಿಯನ್ನು ಬಿಟ್ಕೊಂಡು ಹೋಗುವಾಗ ಬೆಳಿಗ್ಗೆ ನಾವು ಬೇಗ ಹೊರಡುವಂಥದ್ದು ಇಲ್ಲಿಂದ 4 ಗಂಟೆಗೆ. ಹಾಗಾಗಿ ಒಂದು ಆಸನದ ನಂತರ, ಆಸನ ಆದ್ಮೇಲೆ ಎಂತ ಆಗ್ತದೆ ಅಂದ್ರೆ ಈ ಸ್ವಲ್ಪ ಬಿಸಿಲು ಬರ್ತದೆ. ಹಾಗೆ ಎಂತ ಆಗ್ತದೆ ಅಂದ್ರೆ ಛಾಯೆ ಕಾಣ್ತದೆ, ನೀರಿನ ತರ. ನೀರಲ್ಲ, ದೂರದಲ್ಲಿ ಕಾಣ್ತದೆ, ಹತ್ತಿರ ಹೋಗೋದಲ್ಲ. ಅದಕ್ಕೆ ಒಂದು ಮಿರಾಜ್ ಅಂತ. ಅದೇ ಈ ಡೆಸರ್ಟ್ ಅಲ್ಲಿ ಕೂಡ, ಮರುಭೂಮಿಯಲ್ಲಿ ಒಂಟೆ ಹೋಗುವಂತದ್ದು, ಕ್ಯಾಮಲ್, ದೂರದಲ್ಲಿ ಕಾಣ್ತದೆ, ನೀರಿನಾಗೆ, ಹತ್ತಿರ ಹೋಗೋ ನೀರಲ್ಲ, ಅದು ಜಸ್ಟ್ ಛಾಯೆ. ಹಾಗಾಗಿ ಭೌತಿಕದಲ್ಲಿ ನಾವು ಎಂತ ಸೋಕಾಲ್ಡ್ ಹ್ಯಾಪಿನೆಸ್ ಅಂತ ಹೋಗ್ತೇವೆ, ಅದು ಹ್ಯಾಪಿನೆಸ್ ಅಲ್ಲ, ಅದು ಜಸ್ಟ್ ಛಾಯೆ. ಹಾಗಾಗಿ ಭೌತಿಕ ಅಂದ್ರೆ ಮಾಯಾ. ಮಾಯಾ ಅಂದ್ರೆ ವಿಚ್ ಇಸ್ ನಾಟ್. ನಾವು ಯಾವುದಿಲ್ಲ ಅದರ ಹಿಂದೆ ಹೋಗ್ತಾ ಇದ್ದೇವೆ. ಎಲ್ಲಿ ಉಂಟು ಅದರ ಹಿಂದೆ ಹೋಗ್ಬೇಕು, ಅದು ಆಧ್ಯಾತ್ಮಿಕ. ನೋಡಿ, ಮಾಯೆಯನ್ನು ನಾವು ಆಧ್ಯಾತ್ಮಿಕ ಮಾಡ್ಬೋದು. ಯಾವಾಗ? ಮಾಯೆ ಅಂದ್ರೆ ಯಾವುದು ಇಲ್ಲ ಅದರಿಂದ ನಾವು ಹೋಗ್ತಾ ಇದ್ದೇವೆ ಹ್ಯಾಪಿನೆಸ್. ಆಧ್ಯಾತ್ಮಿಕ ಅಂದ್ರೆ ಎಲ್ಲಿ ಉಂಟು ಅದರ ಹಿಂದೆ ಹೋಗ್ಬೇಕು. ಇರುವುದೆಲ್ಲಿ? ಕೃಷ್ಣನಲ್ಲಿ ಇರುವಂಥದ್ದು. ಹಾಗಾಗಿ ಎಲ್ಲವೂ ಭಗವಂತನಿಗೆ ಯಾವಾಗ ಯೂಸ್ ಆಗ್ತದೆ ಆಗ ಅದು ಕೃಷ್ಣಟೈಸ್ಡ್ ಆಗ್ತದೆ, ಇಲ್ಲದ್ರೆ ಅದು ಮಾಯೆ. ಆತ್ಮ ಸಾಕ್ಷಾತ್ಕಾರ ಪಡೆದವರಿಗಾದರೂ ಚೇತನದ ಹೊರತು ಇನ್ನೇನು ಇರುವುದಿಲ್ಲ. ಆತ್ಮ ಸಾಕ್ಷಾತ್ಕಾರ ಪಡೆದವರಿಗೆ ಚೇತನ ಹೊರತು ಇನ್ನೊಂದು ಇರುವುದಿಲ್ಲ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಈ ಶ್ಲೋಕ ಸ್ವಲ್ಪ ಎಂತ ಹೇಳುವಂಥದ್ದು, ಇದರಲ್ಲಿ ತುಂಬಾ ತತ್ವ ಉಂಟು. ಎಸ್, ಹರೇ ಕೃಷ್ಣ. ಶ್ಲೋಕ 48. ಹರೇ ಕೃಷ್ಣ. ಶಬ್ದ ಬ್ರಹ್ಮ ಆತ್ಮನಾಥಸ್ಯ ವ್ಯಕ್ತ ಅವ್ಯಕ್ತ ಆತ್ಮನಾ ಪರ ಬ್ರಹ್ಮ ಅವಭಾತಿ
ವಿತತ ಬ್ರಹ್ಮ ಅವಭಾತಿ ವಿತತ ನಾನಾ ಶಕ್ತಿ ಉಪಬ್ರಹ್ಮಿತ. अनुवाद मत भागवत by His Divine Grace Abhay Charanar Bhakti Vedanta Swami Srila Prabhupada ki jai 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 jai. ಬ್ರಹ್ಮನು ದಿವ್ಯ ಧ್ವನಿಯ ಮೂಲದಂತೆ ದೇವೋತ್ತಮ ಪರಮಪುರುಷನ ವ್ಯಕ್ತಿಗತ ಪ್ರತಿನಿಧಿಯಾಗಿದ್ದಾನೆ. ಆದ್ದರಿಂದ ಅವನ ವ್ಯಕ್ತ ಅವ್ಯಕ್ತ ಕಲ್ಪನೆಗಳಿಗೆ ಅತೀತನಾಗಿದ್ದಾನೆ. ಬ್ರಹ್ಮನು ಪರಮ ಸತ್ಯದ ಪೂರ್ಣರೂಪನಾಗಿದ್ದಾನೆ ಮತ್ತು ವಿವಿಧ ಶಕ್ತಿಗಳಿಂದ ಕೂಡಿದ್ದಾನೆ. ಎಸ್ ಪ್ರಭುಪಾದ ಅಂತ ಹೇಳ್ತಿದ್ದಾರೆ ಇಲ್ಲಿ. ದಿವ್ಯ ಧ್ವನಿಯ ಮೂಲ ಬ್ರಹ್ಮ. ಹಾಗೆ ಇವ ವ್ಯಕ್ತಿಗತ ಪ್ರತಿನಿಧಿ, ಪರ್ಸನಲ್ ರೆಪ್ರೆಸೆಂಟೇಷನ್ ಭಗವಂತನ. ಮಾಮೂಲಿ ಜನ ಅಲ್ಲ, ಪರ್ಸನಲ್ ರೆಪ್ರೆಸೆಂಟೇಷನ್. ನೋಡಿ, ಪರ್ಸನಲ್ ರೆಪ್ರೆಸೆಂಟೇಷನ್ ಯಾವಾಗ? ಈಗ ಹೇಗಂದ್ರೆ ಕೆಲವೊಮ್ಮೆ ಆಗ್ತದೆ. ಹೇಗೆ ಅಂದ್ರೆ ಸಿಎಂಗೆ ಹುಷಾರಿರುವುದಿಲ್ಲ, ಆಗ ಒಬ್ಬ ಎಂತ ಆಗ್ತದೆ, ಈ ವಿಲ್ ಬಿ ಆಕ್ಟಿಂಗ್ ಆಸ್ ಎ ಸಿಎಂ. ಈಸ್ ನಾಟ್ ಸಿಎಂ, ಆದ್ರೆ ಸೀರಿಯಸ್ ಆಗಿದ್ರೆ ಆಗ ದ ಪರ್ಸನ್ ವಿಲ್ ಬಿ ದೇರ್, ಅಂದ್ರೆ ಡೆಪ್ಯೂಟಿ ಸಿಎಂ. ಅದೇ ರೀತಿ ಇಲ್ಲಿ ಕೂಡ ಬ್ರಹ್ಮ ಮಾಮೂಲಿ ಜನ ಅಲ್ಲ, ಬ್ರಹ್ಮ ವ್ಯಕ್ತಿಗತ ಪ್ರತಿನಿಧಿಯಾಗಿದ್ದಾನೆ. ವ್ಯಕ್ತಿಗತ ಪ್ರತಿನಿಧಿ ಕೃಷ್ಣ ಯಾರನ್ನು ಹಾಗೆ ಲಾಟ್ಪೋಟ್ಗಳನ್ನು ಮಾಡುವುದಿಲ್ಲ. ಇದನ್ನು ನಾವು ತಿಳಿಬೇಕು. ಅದಕ್ಕೆ ಕೂಡ ಅರ್ಹತೆ ಉಂಟು. ಒಬ್ಬನನ್ನು ವ್ಯಕ್ತಿಗತ ಪ್ರತಿನಿಧಿ ಮಾಡಬೇಕಿದ್ರೆ ಅದಕ್ಕೆ ತುಂಬಾ ಅರ್ಹತೆ ಉಂಟು, ಅರ್ಹತೆ ಬೇಕು. ಮಾಮೂಲಾಗಿ ಎಲ್ಲರನ್ನು ಮಾಡುವುದಲ್ಲ. ಭಗವಂತ ನೋಡ್ತಾನೆ, ಅದಕ್ಕೆ ಎಲಿಜಿಬಿಲಿಟಿ ಉಂಟು, ಅದಕ್ಕೆ ಅರ್ಹತೆ ಉಂಟು. ಎಲ್ಲರಿಗೂ ಸಿಗುವುದಲ್ಲ ಇದು. ಹಾಗೆ ಆದ್ದರಿಂದ ಅವನು ವ್ಯಕ್ತ ಮತ್ತು ಅವ್ಯಕ್ತ ಕಲ್ಪನೆಗಳಿಗೆ ಅತೀತನಾಗಿದ್ದಾನೆ. ವ್ಯಕ್ತ ಅವ್ಯಕ್ತ. ವ್ಯಕ್ತ ಅಂದ್ರೆ ಎಂತ? ವ್ಯಕ್ತ ಅಂದ್ರೆ ಮ್ಯಾನಿಫೆಸ್ಟೆಡ್, ಅವ್ಯಕ್ತ ಅಂದ್ರೆ ಅನ್ಮ್ಯಾನಿಫೆಸ್ಟೆಡ್. ಈಗ 500 ವರ್ಷದ ಹಿಂದೆ ಚೈತನ್ಯ ಮಹಾಪ್ರಭು ಅವರು ಮ್ಯಾನಿಫೆಸ್ಟ್ ವ್ಯಕ್ತ ಆಗಿದ್ರು. ಈಗ ನಾನು ಮೊನ್ನೆ ಪರಿಕ್ರಮಕ್ಕೆ ಹೋದೆ. ಪರಿಕ್ರಮದಲ್ಲಿ ಎಲ್ಲ ಕಡೆ ಅಲ್ಲಿ ಹೇಳುವಂಥದ್ದು ಎಂತ, ಈ ಕಥೆ ಆಗ್ತದೆ. ಕಥೆ ಚೈತನ್ಯ ಮಹಾಪ್ರಭು ಮಾಡಿದನ್ನು ಅಲ್ಲಿ ತಿಳಿಸುವಂಥದ್ದು. 500 ವರ್ಷದ ಹಿಂದೆ ಈ ಜಾಗಕ್ಕೆ ಬಂದು ಎಂತ ಮಾಡಿದ್ದಾರೆ ಅದನ್ನೇ ಹೇಳುವಂಥದ್ದು. ಹಾಗಾಗಿ ಈಗ ನಾವು ಅಲ್ಲಿ ಹೋದೆವು. ಈಗ ಚೈತನ್ಯ ಮಹಾಪ್ರಭು ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದಾರೆ, ಅಲ್ಲಿದ್ದಾರೆ. ಶುದ್ಧ ಭಕ್ತರಿಗೆ ಕಾಣ್ತದೆ. ಹೇಗೆಂದ್ರೆ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್ ಅವರ ಗುರು ಜಗನ್ನಾಥ ದಾಸ್ ಬಾಬಾಜಿ ಮಹಾರಾಜನ್ನು ಬಾಸ್ಕೆಟ್ ಅಲ್ಲಿ ಕೊಂಡೋಗುವಂಥದ್ದು. ಹಿ ವಾಸ್ 120+ ಇಯರ್ಸ್, 120 ವರ್ಷ ಆಗಿತ್ತು ಅವರಿಗೆ. ಅಂದ್ರೆ ಫುಲ್ ಹೀಗೆ ಆಗಿತ್ತು, ಪ್ರಾಯ ಆದ್ಮೇಲೆ ಹೀಗೆ ಆಗ್ತಾರಲ್ಲ, ಫುಲ್ ಬೆಂಡ್. ಹಾಗೆ ಅವ್ರು ತೋರಿಸುವಂಥದ್ದು ಆ ಜಾಗ ಚೈತನ್ಯ ಮಹಾಪ್ರಭು ಬರ್ತ್ ಪ್ಲೇಸ್ ಯಾವುದು ಇದು ಅಂತ. ಆಗ ಇಮಿಡಿಯೇಟ್ ಜಂಪ್ ಮಾಡ್ತಾರೆ ಅವರು. ಜಗನ್ನಾಥ ದಾಸ್ ಬಾಬಾಜಿ ಮಹಾರಾಜ್ ಫುಲ್ ಡ್ಯಾನ್ಸ್ ಮಾಡ್ತಾರೆ, ಫುಲ್ ಬೆಂಡ್ ಆಗಿದ್ದವರು. ಹಾಗಾಗಿ ಇದು ಆದ ಘಟನೆ ನಡೆದದ್ದು ಯಾವಾಗ? ಇದು 150 ವರ್ಷದ ಹಿಂದೆ. ಈಗ ಚೈತನ್ಯ ಮಹಾಪ್ರಭು ಬಂದದ್ದು ಯಾವಾಗ? 500 ವರ್ಷದ ಹಿಂದೆ. ಆಕ್ಚುಲಿ ಈಗ ಇದ್ದಾರೆ ಮಹಾಪ್ರಭು, ಆದ್ರೆ ಶುದ್ಧ ಭಕ್ತರಿಗೆ ಕಾಣ್ತದೆ ಅದು. ಈಗ ಅವ್ಯಕ್ತ ಸ್ಥಿತಿಯಲ್ಲಿದ್ದಾರೆ. ವ್ಯಕ್ತ ಅವ್ಯಕ್ತ, ಮ್ಯಾನಿಫೆಸ್ಟೆಡ್ ಅನ್ಮ್ಯಾನಿಫೆಸ್ಟೆಡ್. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಆದ್ದರಿಂದ ಅವನು ಬ್ರಹ್ಮ ವ್ಯಕ್ತ ಅವ್ಯಕ್ತ ಕಲ್ಪನೆಗಳಿಗೆ ಅತೀತನಾಗಿದ್ದಾನೆ.
ಅತೀತ. ಬ್ರಹ್ಮನು ಪರಮ ಸತ್ಯದ ಪೂರ್ಣ ರೂಪನಾಗಿದ್ದಾನೆ. ಪರಮ ಸತ್ಯ ಅಂದ್ರೆ ಅಬ್ಸಲ್ಯೂಟ್ ಟ್ರೂತ್, ಮತ್ತು ವಿವಿಧ ಶಕ್ತಿಗಳಿಂದ ಕೂಡಿದ್ದಾನೆ. ಹಾಗಾಗಿ ಇಲ್ಲಿ ಬ್ರಹ್ಮನನ್ನು ಗ್ಲೋರಿಫೈ ಮಾಡ್ತಾ ಇದ್ದಾರೆ. ಹಾಗಾಗಿ ಬ್ರಹ್ಮ ಮಾಮೂಲಿ ಜನ ಅಲ್ಲ, ಬ್ರಹ್ಮ ಭಗವಂತನ ವ್ಯಕ್ತಿಗತ ಪ್ರತಿನಿಧಿ, ಮತ್ತೆ ವ್ಯಕ್ತ ಅವ್ಯಕ್ತ ಕಲ್ಪನೆ ಅತೀತನಾಗಿದ್ದಾನೆ, ಪರಮ ಸತ್ಯದ ಪೂರ್ಣರೂಪನಾಗಿದ್ದಾನೆ, ಮತ್ತು ತುಂಬಾ ಶಕ್ತಿಯವಂತ ಉಂಟು. ಈಗ ಭಾವಾರ್ಥ ನೋಡುವ. ಬ್ರಹ್ಮಾಂಡದಲ್ಲಿಯೇ ಬ್ರಹ್ಮನ ಪದವಿಯು ಅತ್ಯುನ್ನತ ಹೊಣೆಯುಳ್ಳ ಪದವಿಯಾಗಿದೆ, ಮಾಮೂಲಿ ಪದವಿ ಅಲ್ಲ. ಬ್ರಹ್ಮ ಅನ್ನೋದು ಪದವಿ, ಇದು ಮಾಮೂಲಿ ಅಲ್ಲ, ತುಂಬಾ ಹೊಣೆಯುಳ್ಳ. ಹೇಗೆಂದ್ರೆ ಪ್ರಭುಪಾದ ಹೇಳುವಂತದ್ದು, ಚೈತ್ರಮಾಭ ಹೇಳುವಂಥದ್ದು, ಅಮಾರಿಯಾಗೆ ಗುರು ಹೊಯ್ಯ ಜಾರಿದೇಕು ತಾರೆಗೋ ಕೃಷ್ಣ ಉಪದೇಶ. ಚೈತ್ರಮಾಭ ಹೇಳಿದ್ದಾರೆ, ನನ್ನ ಆಜ್ಞೆಯಲ್ಲಿ ನೀವು ಗುರು ಆಗಿ ಮತ್ತೆಂತ ಮಾಡಿ, ಜಾರಿದೇಕು ತಾರೆಗೋ ಕೃಷ್ಣ ಉಪದೇಶ ಹೇಳಲಿಕ್ಕೆ. ಹಾಗಾಗಿ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಸಿಗ್ತದೆ ಯಾವಾಗ? when you are ready to take responsibility, then you will get responsibility. ಯಾವಾಗ ನಮಗೆ ಕೊಟ್ಟ ರೆಸ್ಪಾನ್ಸಿಬಿಲಿಟಿ ನಾವು ಒಳ್ಳೆ ರೀತಿಯಲ್ಲಿ ಮಾಡ್ತೇವೆ, ನಮಗೆ ಇನ್ನೂ ಸಿಗ್ತದೆ, ಜಾಸ್ತಿ ಸಿಗ್ತದೆ. ಗುರು ಮತ್ತೆ ಕೃಷ್ಣ ರೆಡಿ ಇದ್ದಾರೆ ಕೊಡ್ಲಿಕ್ಕೆ, ಆದ್ರೆ ನಾವೆಷ್ಟು ರೆಡಿ ಇದ್ದೇವೆ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ? ನಾವು ರೆಡಿ ಇದ್ದೇವಾ? ಇಲ್ಲ, ನಾವೀಗ ರೆಡಿ ಇಲ್ಲ. ಜವಾಬ್ದಾರಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ನಾವು ರೆಡಿ ಇಲ್ಲ. ಹಾಗಾಗಿ ಯಾವಾಗ ಜವಾಬ್ದಾರಿ ಸಿಗ್ತದೆ ಆಗ ಎಂತ ಮಾಡ್ಬೇಕು? ನಾವು ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಿದ್ರೆ ಇನ್ನೂ ಜಾಸ್ತಿ ಸಿಗ್ತಾ ಹೋಗ್ತದೆ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಅನ್ಲಿಮಿಟೆಡ್ ಜವಾಬ್ದಾರಿ ಉಂಟು, ತುಂಬಾ ಉಂಟು. ಸೇವೆ ಕಡಿಮೆ ಅಲ್ಲ, ಸೇವೆ ತುಂಬಾ ಉಂಟು. ಆದ್ರೆ ನಮ್ಗೆ ಸೇವೆ ಮಾಡುವಂತ ಹುಮ್ಮಸ್ಸು ಬೇಕು, ಸೇವಾ ಭಾವ ಅಂತ ಹೇಳ್ತೇವೆ ಇದಕ್ಕೆ. ಆಗ ನಮಗೆ ರೆಸ್ಪಾನ್ಸಿಬಿಲಿಟಿ ಸಿಗ್ತದೆ. Responsibility is given by seeing your enthusiasm and your humility. ನೋಡಿ, ರೆಸ್ಪಾನ್ಸಿಬಿಲಿಟಿ ಹೊಣೆ ಕೊಡುವಂಥದ್ದು ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಎಂಥೂಸಿಯಾಸಮ್, ಉತ್ಸಾಹ, ಮತ್ತೆ ನಮ್ಮ ನಮ್ರತೆ. ಪ್ರಭುಪಾದ ಹೇಳುವಂಥದ್ದು, ಮಂಗನಿಗೆ ತುಂಬಾ ಉತ್ಸಾಹ ಉಂಟು, ಆ ರೀತಿ ಉತ್ಸಾಹ ಅಲ್ಲ. ಮಂಗನಿಗೆ ತುಂಬಾ ಉತ್ಸಾಹ ಉಂಟು, ಜಂಪ್ ಮಾಡ್ತದೆ. ನೀವು ವೃಂದಾವನಕ್ಕೆ ಬನ್ನಿ, ವೃಂದಾವನದಲ್ಲಿ ಒಂದು ಮರದಿಂದ ಪಟ 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 ಆಗ್ತದೆ. ಆ ರೀತಿ ಉತ್ಸಾಹ ಅಲ್ಲ. ಉತ್ಸಾಹ ಅಂದ್ರೆ ಯಾವ ರೀತಿಯಲ್ಲಿ? ಉತ್ಸಾಹ ನಿಷೇಧೈರ ತತ್ತತ್ ಕರ್ಮ ಪ್ರವರ್ತನ ಸಂಗತ್ಯಾಗ ಸದೋ ವೃತ್ತಿ ಷಡ್ಭಿರ್ಭಕ್ತಿ ಪ್ರಸಿದ್ಧ, ಆ ರೀತಿಯ ಉತ್ಸಾಹ. ಹಾಗೆ ಉತ್ಸಾಹ ಇರಬೇಕು, ಸೈಡ್ ಬೈ ಸೈಡ್ ನಮ್ರತೆ ಕೂಡ ಇರಬೇಕು. ಕೆಲವು ಸರಿ, ಎಷ್ಟೋ ಸರಿ ಉತ್ಸಾಹ ಇರ್ತದೆ, ನಮ್ರತೆ ಇರುವುದಿಲ್ಲ, ಸೇವೆ ಕೊಡ್ಲಿಕ್ಕೆ ಆಗುದಿಲ್ಲ. ಉನ್ನತ ಮಟ್ಟದ ಹೇಗೆ ಅಂದ್ರೆ ರಿಫ್ಲೆಕ್ಷನ್ ಬರ್ತದೆ, ಗೊತ್ತಾಗ್ತದೆ ನೋಡಿ. ಯಾವುದು ಕೂಡ ಹೇಗೆಂದ್ರೆ ಜಾಸ್ತಿ ಸಮಯ ಹೈಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಮಿಡಿಯೇಟ್ ಬರ್ತದೆ. ಎಂತ ಹೇಳುವಂತದ್ದು, ಪ್ರಭುಪಾದ ಹೇಳುವಂತದ್ದು, ಒನ್ ಪರ್ಸನ್ ಈಸ್ ಅ ನೈಸ್ ಜೆಂಟಲ್ಮ್ಯಾನ್. ನಾವು ಹೊರಗಿಂದ ನೋಡುವಾಗ ಒಳ್ಳೆ ಜೆಂಟಲ್ಮ್ಯಾನ್, ಆದ್ರೆ ಮಾತಾಡುವಾಗ ಗೊತ್ತಾಗ್ತದೆ ಎಸ್ ಅವ ಯಾವ ರೀತಿಯ ಒಂದು ಕ್ಯಾರೆಕ್ಟರ್ ಅಂತ. ಅಂದ್ರೆ ಪ್ರಭುಪಾದ ಹೇಳುವಂತದ್ದು ಎಂತಂದ್ರೆ ಮಾತು ಹೊರಗೆ ಬರುವಾಗ ಗೊತ್ತಾಗ್ತದೆ ಎಂತ ಅಂತ, ಯಾವ ರೀತಿ ಜೆಂಟಲ್ಮ್ಯಾನ್. ಹಾಗೆ ಈ ನಮ್ರತೆ ಉತ್ಸಾಹ ಕೂಡ ಇರಬೇಕು, ನಮ್ರತೆ ಕೂಡ ಇರಬೇಕು. ಆಗ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಸಿಗ್ತಾ ಹೋಗ್ತದೆ. ಕಡಿಮೆ ಇಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ಸೇವೆ ಕೂಡ ಜಾಸ್ತಿ ಉಂಟು, ಅನ್ಲಿಮಿಟೆಡ್ ಸೇವೆ ಉಂಟು. ಹಾಗಾಗಿ ಸಿಗ್ತಾ ಬರ್ತದೆ. ಹಾಗೆ ಇಲ್ಲಿ ಹೇಳುವಂಥದ್ದು, ಬ್ರಹ್ಮನ ಪದವಿ ಅತ್ಯುನ್ನತ ಹೊಣೆ ಉಳ್ಳ, ತುಂಬಾ ಜವಾಬ್ದಾರಿ ಉಂಟು ಅವನಿಗೆ. ಭಗವಂತ ಅಂತ ಜವಾಬ್ದಾರಿ ಚಾಲಿ ಪೋಲಿಗಳಿಗೆ ಕೊಡುವುದಲ್ಲ,
ಎಲ್ಲರಿಗೂ ಕೊಡುವುದಿಲ್ಲ. ಭಗವಂತ ನೋಡ್ತಾನೆ, ಅವನ ಬ್ಯಾಕ್ ಗ್ರೌಂಡ್ ನೋಡ್ತಾನೆ, ಎಷ್ಟು ಅವ ಸೇವೆ ಮಾಡಿದ, ನನಗೆ ಎಷ್ಟು ನಮ್ರತೆಯಲ್ಲಿ ಇದ್ದಾನೆ, ಎಷ್ಟು ಉತ್ಸಾಹದಲ್ಲಿ ಇದ್ದಾನೆ, ಇದನ್ನೆಲ್ಲ ನೋಡ್ತಾನೆ ಭಗವಂತ. ಹಾಗಾಗಿ ಮತ್ತೆ ಅವ ಕೊಡುವಂಥದ್ದು. ಹಾಗೆ ಬ್ರಹ್ಮಾಂಡದ ಅತ್ಯಂತ ಪರಿಪೂರ್ಣ ವ್ಯಕ್ತಿಗೆ ಅದನ್ನು ನೀಡಲಾಗ್ತದೆ ನೋಡಿ. ಅತ್ಯಂತ ಪರಿಪೂರ್ಣ ಅಂದ್ರೆ ಮೋಸ್ಟ್ ಪರ್ಫೆಕ್ಟ್ ವ್ಯಕ್ತಿಗೆ ಈ ಬ್ರಹ್ಮ ಪದವಿ ಕೊಡುವಂಥದ್ದು. ಹಾಗಾಗಿ ಬ್ರಹ್ಮ ಮಾಮೂಲಿ ಅಲ್ಲ. ಕೆಲವು ಸಲ ಆ ಪದವಿಯನ್ನು ಹೊಂದಲು ಯೋಗ್ಯ ವ್ಯಕ್ತಿ ಇಲ್ಲದಾಗ ದೇವೋತ್ತಮ ಪುರುಷನೇ ಬ್ರಹ್ಮನಾಗಬೇಕಾಗ್ತದೆ ನೋಡಿ. ಅಂತ ಜನ, ಕರೆಕ್ಟ್ ಆದ ಜನ ಇಲ್ಲದಿದ್ರೆ ಕೃಷ್ಣನೇ ಎಕ್ಸ್ಪಾನ್ಷನ್ ಆಗ್ತಾನೆ ಬ್ರಹ್ಮನಾಗಿ. ಹಾಗಾಗಿ ನಾವು ಇವತ್ತು ಒಂದು ತಿಳಿಬೇಕು ವಿಷಯ ಅಂತ ಅಂದ್ರೆ, ಬ್ರಹ್ಮ ಮಾಮೂಲಿ ಜನ ಅಲ್ಲ. ಬ್ರಹ್ಮನಿಗೆ ನಮ್ಗೆ ಕ್ರಿಟಿಸೈಸ್ ಮಾಡುವ ಯಾವ ಅರ್ಹತೆ ಕೂಡ ಇಲ್ಲ. ಯಾಕೆಂದ್ರೆ ಕೃಷ್ಣನೇ ಕೆಲವೊಮ್ಮೆ ಬ್ರಹ್ಮ ಆಗ್ತಾನಂತೆ. ಹಾಗೆ ಎಣಿಸಿ, ಲಾಟ್ಪೋರ್ಟ್ ಪೋಸ್ಟ್, ಅದು ದೊಡ್ಡ ಪೋಸ್ಟ್. ಭೌತಿಕ ಜಗತ್ತಿನಲ್ಲಿ ಬ್ರಹ್ಮನು ದೇವೋತ್ತಮ ಪರಪುರುಷನ ಸಂಪೂರ್ಣ ಪ್ರತಿನಿಧಿಯಾಗಿದ್ದಾನೆ. ನರದೇವ ಅಂದ್ರೆ ಮನುಷ್ಯರಲ್ಲಿ ದೇವ ಅಂದ್ರೆ ನರದೇವ ಅಂದ್ರೆ ರಾಜನಿಗೆ ನರದೇವ ಹೇಳುವಂಥದ್ದು. ಹಾಗಾಗಿ ಮನುಷ್ಯ ರೂಪದಲ್ಲಿ ಅವ ದೇವರಾಗಿದ್ದಾನೆ, ಹಾಗೆ ಪ್ರತಿನಿಧಿ. ಅದೇ ರೀತಿ ಇಲ್ಲಿ ಕೂಡ ಹೇಳುವಂಥದ್ದು, ಭೌತಿಕ ಜಗತ್ತಿನಲ್ಲಿ ಬ್ರಹ್ಮನು ದೇವೋತ್ತಮ ಪರಪುರುಷನ ಸಂಪೂರ್ಣ ಪ್ರತಿನಿಧಿಯಾಗಿದ್ದಾನೆ. ಅವನಿಂದ ದೀರ್ಘಧ್ವನಿಯಾದ ಪ್ರಣವವು ಬರುತ್ತದೆ. ಆದ್ರಿಂದ ಅವನು ವಿವಿಧ ಶಕ್ತಿಗಳಿಂದ ಕೂಡಿದ್ದಾನೆ. ಪ್ರಣವ ಬರುವುದರಿಂದ ಈ ಶಕ್ತಿಗಳಿಂದ ಇಂದ್ರ, ಚಂದ್ರ, ವರುಣರಂತ ದೇವತೆಗಳು ವ್ಯಕ್ತವಾಗಿದ್ದಾನೆ. ಇವರೆಲ್ಲ ಆ ಶಕ್ತಿಯಿಂದ. ಹೌದು, ಅವನು ತನ್ನ ಮಗಳನ್ನೇ ಭೋಗಿಸುವ ಮನೋಭಾವವನ್ನು ಪ್ರದರ್ಶಿಸಿದರೂ ಅವನ ದಿವ್ಯ ಮೌಲ್ಯವನ್ನು ಕಡೆಗಣಿಸಲಾಗುವುದಿಲ್ಲ. ಅವ ಈ ರೀತಿ ಮಾಡಿದ್ರು ಕೂಡ ಅವನನ್ನು ಕಡೆಗಣಿಸಲಾಗುವುದಿಲ್ಲ. ಬ್ರಹ್ಮನ ಅಂತ ಮನೋಭಾವದ ಪ್ರಕಟಣೆಗೆ ಒಂದು ಉದ್ದೇಶವಿದೆ. ಆದ್ರಿಂದ ಒಬ್ಬ ಸಾಮಾನ್ಯ ಜೀವಿ ಅಂತ ಅವನನ್ನು ಖಂಡಿಸಲಾಗುವುದು. ಹಾಗಾಗಿ ನಾವು ಎಂತ ಮಾಡ್ಬೇಕಂದ್ರೆ, ಭಕ್ತಿಯಲ್ಲಿ ಬಂದ ಮೇಲೆ ತುಂಬಾ ಜಾಗೃತೆಯಲ್ಲಿ ಇರಬೇಕು. ಕ್ರಿಟಿಸಿಸಮ್ ಮಾಡಬಾರ್ದು, ಅದು ಕೂಡ ಸೀನಿಯರ್ ಡಿವೋಟೀಸ್ ಅನ್ನು ಮಾಡಲೇಬಾರ್ದು. ಕಮೆಂಟ್ಸ್ ಮಾಡಬಾರ್ದು. ನಾವು ಯಾರು ಕೊಡ್ಲಿಕ್ಕೆ, ನಾವು ಏನು, ಫಸ್ಟ್ ಆಫ್ ಆಲ್ ನಮ್ಗೆ ಎಂತ ಅರ್ಹತೆ ಉಂಟು? ಏನು ಅರ್ಹತೆ ಇಲ್ಲ. ಹಾಗೆ ಇಲ್ಲಿ ಹೇಳುವುದೇ ಒಂದು ಉದ್ದೇಶ ಇದೆ. ಆದ್ರಿಂದ ಒಬ್ಬ ಸಾಮಾನ್ಯ ಜೀವಿ ಅಂತೆ ಅವನನ್ನು ಖಂಡಿಸಲಾಗದು. ಸಾಮಾನ್ಯ ಜೀವವನ್ನು ಖಂಡಿಸಬಹುದು, ಆದರೆ ಬ್ರಹ್ಮ ಸಾಮಾನ್ಯ ಜೀವಿ ಅಲ್ಲ. ಹಾಗಾಗಿ ಅವನನ್ನು ಖಂಡಿಸಿಕೆ ಇಲ್ಲ. ಎಸ್, ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳಬಹುದು. ಹರೇ ಕೃಷ್ಣ.